ಇನ್ನು ಬೆಳ್ಳಂಬೆಳಗ್ಗೆನೇ ಭಾಗ್ಯಲಕ್ಷ್ಮಿ ಸೀರಿಯಲ್ ಅಭಿಮಾನಿಗಳೊಂದು ದೊಡ್ಡ ಮಟ್ಟಿಗೆ ಶಾಕ್ ಎದುರಾಗಿರೋವಂಥದ್ದು. ಹಾಗಾದರೆ ಏನಾಗಿದೆ ಇಲ್ಲಿ ಭಾಗ್ಯಲಕ್ಷ್ಮಿ ಭಾಗ್ಯ ಮತ್ತು ಅದೇನಿಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ನಾವು ಚಾನಲ್ಸು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ತುಂಬಾ ಅದ್ಭುತವಾದಂಥ ಹಾಗೂ ಮನೋಜ್ಞವಾದ ಅಭಿನಯ ಕೂಡ ಇವರು ಮಾಡ್ತಾ ಬಂದರು ಅಂತಲೇ ಹೇಳ್ಬೋದು. ಇನ್ನು ಸೀರಿಯಲ್ಲು ಅಕ್ಕ ತಂಗಿಯರ ಕಥೆಯಿಂದ ಶುರುವಾಗಿ ತದನಂತರ ಗಂಡ ಹೆಂಡತಿಯ ಕಥೆ ಅಂದರೆ ಬಂದು ತದನಂತರ ತಂಗಿಯ ಕಥೆ ಮುಗಿದು ಇಲ್ಲಿ ಅಕ್ಕನ ಕಥೆಯಲ್ಲಿ 2ನೇ ಅಧ್ಯಾಯ ಶುರುವಾಗಿ ಆದಿ ಬಂದು ಇತ್ತೀಚೆಗೆ ಮದುವೆನೂ ಸಾಗಿದ್ದು ನೀವು ನೋಡಿದ್ದೀರಿ. ಇನ್ನೊಂದು ಕಡೆ ಅತ್ತೆ ಮಾವ ಪಡ್ತಿರೋಂಥ ಕಷ್ಟಗಳು ಇವೆಲ್ಲ ಇನ್ನೊಂದು ಕಡೆ ಹೋದರೆ ಮತ್ತೊಂದು ಕಡೆ ತಾಂಡವ ಪಾತ್ರನ ಕೂಡ ಅಂತ್ಯ ಮಾಡಿದ್ರು. ಅವತಾನು ಕೂಡ ಜೈಲಿಗೆ ಹೋಗಿ ಸೇರಿದ ರೀತಿಯಲ್ಲಿ ಇದಾಯಿತು. ಇತ್ತೀಚೆಗೆ ಕಥೆಗಳು ಸರಿಯಾಗಿ ಇಷ್ಟ ಆಗದಲೇ TRP ಕೂಡ ತುಂಬಾ ಕೆಳ ಅಂತ ಸ್ಥಾನಕ್ಕೆ ಹೋಗಿತ್ತು. ಟಾಪ್ 10 ಟಾಪ್ 10ನಲ್ಲೇ ಹೋಗಿದೆ ಅಂತಲೂ ಸಹ ಹೇಳಲಾಗುತ್ತೆ. ಇದೇ ಕಾರಣಕ್ಕಾಗಿ ಸದ್ಯ ಭಾಗ್ಯಲಕ್ಷ್ಮಿ ಸೀರಿಯಲ್ಲು ಈಗ ಅಂತಿಮ ಅಧ್ಯಾಯ ಶುರುವಾಗಿದೆ. ಇನ್ನು ನಾಳೆ ಶನಿವಾರನ ಕೊನೆಯ ಎಪಿಸೋಡ್ ಕೂಡ ಪ್ರಸಾರವಾಗ್ತದೆ ಅಂತ ಹೇಳಲಾಗುತ್ತೆ. ಸದ್ಯ ಕೊನೆಗೂ ಕೂಡ ಈ ಸೀರಿಯಲ್ ಈಗ ಮುಕ್ತಾಯವಾಗ್ತಾ ಇರೋವಂಥದ್ದು ಭಾಗ್ಯಲಕ್ಷ್ಮಿ